ಆ ಯಕ್ಷಗಾನಕ್ಕೆ ಸೇರಬೇಕು, ನಾನೊಬ್ಬ ಯಕ್ಷಗಾನ ಕಲಾವಿದನಾಗಬೇಕೆನ್ನುವಂಥ ಸಂಕಲ್ಪ ನನ್ನಲ್ಲಿ ಇರಲಿಲ್ಲ. ನಾನೊಂದು SSLC ವರೆಗೆ ಹೋಗಿ ದೇಶವನ್ನು ಕಾಯುವಂತಹ ಒಬ್ಬ ಯೋಧನಾಗಬೇಕೆನ್ನುವಂತಹ ಕನಸನ್ನು ಹೊತ್ತಿದ್ದೆ. ಆ ಕನಸು ನನಸಾಗಲಿಲ್ಲ. ವಿದ್ಯೆ ಅರ್ಧದಲ್ಲಿ ನಿಲ್ಲಿಸಬೇಕಾದಂತಹ ಪರಿಸ್ಥಿತಿ ಒದಗಿ ಬಂತು. ಬದುಕಿಗಾಗಿ 1 ವರ್ಷ 11 ತಿಂಗಳು ಹೋಟೆಲ್ನಲ್ಲಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಬಂದೊದಗಿತ್ತು. ನನ್ನ ತಂದೆಯವರೇ ಧರ್ಮಸ್ಥಳದಲ್ಲಿ ಒಂದು ಹೋಟೆಲಿಗೆ ನನ್ನನ್ನು ಸೇರಿಸಿದರು. ಅಲ್ಲಿ ಗ್ಲಾಸ್ ತೊಳಿತಾ ಇದ್ದೆ. ನನಗೆ ಹಾಕಿಕೊಳ್ಳುವುದಕ್ಕೆ ಬಟ್ಟೆ ಇಲ್ಲದೆ ಇರುವಂತಹ ಸಂದರ್ಭ, ಮಗನ ಬಟ್ಟೆಯನ್ನು ನನಗೆ ಕೊಟ್ಟು ಅಲ್ಲಿ ನನ್ನನ್ನು ಸಾಕಿದ್ದಾರೆ. ಅವರ ಹೆಸರು ಮಾಧವ ಪ್ರಭುಗಳು ಅಂತ. ಈ ಯಕ್ಷಗಾನದ ಬಟ್ಟೆ ಒಣಗಿಸಬೇಕು, ರಂಗಸ್ಥಳ ಹಾಕಲಿಕ್ಕೆ ಸೇರಬೇಕು, ಇದು ಅಡುಗೆ ಕೆಲಸಕ್ಕೆ ಸೇರಬೇಕು, ಪೆಟ್ಟಿಗೆ ಹೊರಬೇಕು, ಇದೆಲ್ಲ ನೋಡುವಾಗ ಯಕ್ಷಗಾನವೇ ಬೇಡ ಅನ್ನಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಫ್ಲೈಟ್ಗಳು ಇಲ್ಲ, ಮತ್ತು ಇಂಟರ್ನೆಟ್ ಇಲ್ಲ, ಯಾವುದಿಲ್ಲ. ಸಾವು ಬದುಕಿನ ಮಧ್ಯೆ ನಾವು ಹೋರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಕ್ಷಗಾನವನ್ನೇ ವೃತ್ತಿಯಾಗಿಸಿಕೊಂಡ್ರೆ ಇನ್ನೂ ಬದುಕು ಸಾಗಿಸುವುದಕ್ಕೆ ತುಂಬ ಕಷ್ಟ.